ಐ ನಾವು ಎಲ್ಲ ರೊಟ್ಟಿ ಮಾತಾಡುವರ್ದು ಎಷ್ಟು ದಿನ ಆಯ್ತಲ್ದೆ. ಥೋ, ಹತ್ತತ್ರ 2 ವಾರ ಇರಲಿಲ್ಲ. ಹಿಂಗೊಂದು ಹೇಳ್ತೆ ಮರಿತಿ ನಾನು ದಿನಕ್ಕೆ ಒಂದ್ಸಲ 2 ಸಲ ನಾರು ಹೋಗಿ ಮಾತಾಡ್ಸೋರ್ನ ಅನ್ಕಂಡು. ನಿಂಗೊಂದು ಹೇಳೋದು ಭಾಷೆ ಇಲ್ಲ ಅಂದ್ರೆ ಭಾಷೆ ಇಲ್ಲ ಮಾತ್ರ. ಒಂದೇ ಅದು ಇದು ತಲೆ ಬಿಸಿ ಅಂತ ಹೇಳುದು ಮಾತಾಡು ಬಿಡುದಿಲ್ಲ. ಪಾಪ ಅವ್ರು ಕಾಯ್ತಿರುವುದಿಲ್ಲ ಹೇಳ. ಅವ್ರು ಕಾಯುತ್ತಂತ ನನಗೆ ಎಷ್ಟೊತ್ತಿ ಮಾತಾಡೋದು ಮಂಗೆ ಇರುತ್ತೆ. ಆರು ಕಾಣಿ ಅಂತ ಒಂದಲ್ಲ ಒಂದು ತಾಪತ್ರೆಯ ಪುರ್ಸೋತಿಲ್ಲ ಅನ್ಕಂಡು ಮಾತಾಡೋ ಪಪ್ಕಾತಿಲ್ಲ ಕಾಣಿ. ಹಾಯ್, ಎಲ್ಲ ಹೆಂಗಿದ್ರಿ? ಉಂಡಾಯ್ತಾ? ಇವತ್ತು ಶನಿವಾರ ಅಲ್ಲ, ರಜೆ ಇದ್ದಾರೆಲ್ಲ ಮಲ್ಕೊಂಡಿರಿ ಯಾಕಂತಲ್ದ. ನಾವು ಮಲ್ಕೊಂಡ್ಲಿಲ್ಲ. ಮಲ್ಕಂಕಿಲೇ ಒಂದು ಗಳಿಗೆ ಪುರ್ಸೋತಿಲ್ಲ ಅಂತ ಹೇಳೋದು ಮಾರ್ರೆ. ಇವತ್ತು ನಾನೇ ಪೊದ್ದು ಹೇಳದ್ದು ಅಲ್ಲ, ಹಿಂಗೆ ಬಿಟ್ಕಂಡೆ ಕೂಕಂತೀಯ. ಅವರೆಲ್ಲ ನಮ್ಮ ಒಂದು ಗಣಂಗ ಆಯ್ರೀಗ ಒಂದ್ಗಳಿಗೆ ಮಾತಾಡ್ಸ್ಕ ಬಪ್ಪ ಅನ್ಕಂಡು ನಾನೇ ಹೇಳ್ದೆ. ಹಂಗಾಗಿ ಬಂದಿದ್ದಳು ಕಣೆ. ಇಲ್ದಿರುವ ನಮ್ಮನೆ ಮುರ್ಲ್ಕಣಂಗೆ ಅವಳು ಮಂಡಿ ಸಮ ಇದ್ರೆ ಸಮ ಇಲ್ಲ ಅಂದ್ರೆ ಕಣೆ ಹಿಂಗೆ ಯಾರು ಬೇಡ ಎಂಥದ್ದು ಬೇಡ. ಸುಮ್ಮನೆ ಈ ಕಣೆ ಮಾರ್ರೆ, ಅವರಿಗೆಲ್ಲ ಗೊತ್ತಾಗ್ತ ಅಲ್ದೆ ಪೊದ್ದಕ್ಕಂತ ತಲೆ ಬಿಸಿ ನಿಮ್ಗೆ ಅರ್ಥ ಆಗ್ತಲ್ಲ. ನೀವು ಹಂಗೊಂಚೂರು ಹೊಂದ್ಕೊಂತೀರಿ ಅಂತ ಅನ್ಕೊಂತೆ. ಇನ್ಮೇಲಿಂದ ಕಾಂಬ ದಿನ ವೀಡಿಯೋ ಮಾಡಿ ಹಾಕೋ ತನಕ ಕಾಂತೆ ನಾ ಅನ್ಕೊಂದು ಮಾರ್ರೆ. ಕಾಡಿಗದು ಎಂತ ಹಬ್ಬದು ಮಂಡಿ ನಂಗೆ ಗೊತ್ತಿಲ್ಲ ಕಣೆ, ದೇವರೇ ಬಲ್ಲ. ಅದು ಮತ್ತೆ ಅಂತಂದ್ರೆ ಇವತ್ತು ನಾವು ಬರ್ಕೆ ಅಂತ ಮಾತಾಡ್ಕೊಂಡಿದ್ದೆ ಅಂತ ಕೇಳಿ ನಮ್ಮಲ್ಲಿ ಉಗಾದಿ ಇವತ್ತು. ಹೌದೇ? ಹೌದು ಮಾರ್ರೆ, ನಮ್ಗೆ ಇವತ್ತೇ ಉಗಾದಿ. ನಿಮ್ದೆಲ್ಲ ಹೋದ ತಿಂಗಳು ಆಯ್ತು ಏನಕ್ಕೆಲ್ಲಾರ್ದೆಲ್ಲ ಎಂತ ವಿಶು ಗೊತ್ತಾಯಿಲ್ಲ. ಎಲ್ಲ ಸಾರಿ ರಜೆ ಕೊಡೋದು ಇವತ್ತೇ ಉಗಾದಿ ಅನ್ಕಂಡೆ. ಹಂಗಾಗಿ ಇವತ್ತು ನಮ್ಗೆ ಇವತ್ತೇ ಅಲ್ದಾ, ಹಂಗಾಗಿ ನಿಮಗೂ ಎಲ್ಲ ಒಂದು ವಿಶ್ ಮಾಡುವ ಅನ್ಕಂಡೆ ಬಂದದ್ದು ನಾವು. ಹೌದಾ, ಮತ್ತೆ ಸುಮ್ಮನೆ ಬಂದದ್ದು ಅಲ್ಲ ಪದಕ್ಕೆ ನೀವು ನಮ್ಗೆ ಗೊತ್ತಾಯ್ತಂತೀರಿ ಅಲ್ಲ. ಇಲ್ಲಿ ನನಗೆ ನಿಮ್ಮೊಟ್ಟಿಗೆಲ್ಲ ಮಾತಾಡ್ಕಂಕ ಆಸೆ. ಸೊತ್ತಿ ಹೇಳ್ಕಂದ್ರೆ ದಿನಕ್ಕೊಂದು 4 ಸತಿ ಯಾರೋ ಬರ್ಕೊಂಬಂಗೆ ಆತು. ಎಂಥ ಕರ್ಮ ಕಿಚ್ಚಿಡದ್ ಮರ್ರೆ ನಮ್ಮ ಮನೇಲಿ ಒಂದು ಎಂತ ಹೇಳಿ ತೀರುದಲ್ಲ ಕಾಣಿ. ಐಲಿ ಅದೆಲ್ಲ ಇರಲಿ, ಒಂದು ಬದಿ ಇರಲಿ. ಅದ ನಿಮ್ಗೆಲ್ಲರಿಗೂ ಉಗಾದಿ ಶುಭಾಶಯಗಳು. ಎಂತ ಸುಬ್ಬಣ್ಣ ಗೋಲ್ ಇಲ್ಲಿ ಯಾಕೆ ಅಂತ್ರಿಯ? ಗೋಲ ಹಂಗನ್ಕಂಡ ಬಸ್ಲಿ ಪದಾರ್ಥ ಇವತ್ತ ಬಸ್ಲಿಗೆ ಒಂದು 4 ಚಟ್ಲಿ ಹಾಕಂತ ಹೇಳ್ದೆ ಇವಳ ಹತ್ರ. ಇಲ್ಲಪ್ಪ ನಮ್ಮನೇಳ ಎಲ್ಕೆ ಅಂತಾಳೆ ನಾ ಹೇಳೋದು ಮಾತೆಲ್ಲ. ಇಲ್ಲ ಇವತ್ತು ಪುಳ್ಚಾರೆ ಅಲ್ಲ ಸಖಿ ಅಂದ್ರೆ ಸಖಿ ಅಲ್ದ ಮರ್ರೆ. ನಿಮ್ಮ ಬದಿಗೆಲ್ಲ ಸಖಿ ಇತ್ತ ಎಂತದ ಎಂತನಕ ಒಂದು ಹೇಳಿಕಮ್ಮ ಸುಮಾರು ದಿನ ಆಯ್ತು. ನಮ್ದು ನಿಮ್ದು ಮಾತಾಯಿ ಹೇಳ್ಕಕ್ಕ ಇವತ್ತು ಸಖಿ ಇತ್ತ, ನಿಮ್ದು ಮಳೆ ಗಿಳಿ ಪಪ್ಪಂಗಿತ್ತ ನಿಮ್ಮ ಬದಿ ಅನ್ಕಂಡ. ನಮ್ಮ ಬದಿ ಒಂದು ಮೂಡ ಅಂದ್ರೆ ಮೂಡ ಕಣಿ. ಮಳೆ ಮಾತ್ರ ಬತ್ತಿಲ್ಲಪ್ಪ. ಬೇಗ್ರ ಸಾಲಿ ಎದ್ದಿತ್ತು. ನಮ್ಮನೆ ಮಕ್ಕಳ ಮೈಯೆಲ್ಲ ಬೆನ್ನಲ್ಲೆಲ್ಲ ಬೇಗ್ರ ಸಾಲಿ ಮರ್ರೆ. ಅದಕ್ಕೀಗ ಎಂತ ಮಾಡಿದೆ ಅಂದರೆ ತೊಂಡಿಯಲ್ಲಿ ಇತ್ತಲ್ಲ ನಿಮ್ಮಲ್ಲಿ ಇಪ್ಪು ತೊಂಡೆ ಚಪ್ರು, ತೊಂಡಿ ಅಲ್ಲಿನ ಸಮ ಮಿಕ್ಸಿ ಮಾಡಿ ಕಾಣಿ. ಜಡ್ಜಕ್ಕೆಲ್ಲ ಕಲ್ಲೆಲ್ಲಿತ್ತೀಗ ಮಿಕ್ಸಿ ಮಾಡಿದ್ರೆ ಔಷಧಿ ಗುಣ ಇರುವುದಿಲ್ಲ ಅಂತರ. ಅರಿ ಅಂತ ಮಾಡೋಕ್ಕಾತಿಲ್ಲ. ಕಲ್ಲಿದ್ದರೆ ಕಲ್ಲಲ್ಲೇ ರುಬ್ಬಿ ಚಂದ ಮಾಡಿ ರುಬ್ಬಿ ಅದನ್ನು ಸಮ ಬೆನ್ನಿಗೆ ಹಚ್ಚಿ ಕಾಣಿ. ಈಗೇನು ರಜೆ ಬಂತಲ್ಲ ಮಕ್ಕಳು ಸೊಕ್ತೋ ಬೇಗ್ರ ಸಾಲಿ ಹೇಳುತ್ತೆ ಮುಖದಾಗೆಲ್ಲ ಸಮ ಹಚ್ಚಿ 2-3 ದಿನ ಹಚ್ಚಿದ್ರೆ ಬೇಗ್ರ ಸಾಲಿ ಎಲ್ಲ ಹೊತ್ತು ಕಾಣಿ. ಎಷ್ಟು ರಗಳೆ ಆಗ್ತಿತ್ತೇನಲ್ಲ ಅಮ್ಮಂದ್ರಿಗೆಲ್ಲ ಶಾಲೆ ರಜೆ ಸಿಕ್ಕೋಕೆ ಹೋಯಿ. ಹಾಂ, ನಮ್ಮ ಮಕ್ಕಳೆಲ್ಲ ಹುಷಾರಿದ್ದು ಗೊಂಡಿಗೆ ಒಂದು PUC ಸೇರಿಸ್ಕಮಾರ್ರೆ. ಎಲ್ಲ ಕೋಟ ಹೈಸ್ಕೂಲಿಗೆ ಕಾಲೇಜ್ ಸೇರಿಸೋದ ಕುಂದಾಪುರಿ ಸೇರಿಸೋದ ಕಾಂತಿತ್ತು ನಾವು. ಎಂತ ಓದೋದ್ರಲ್ಲಿ ಏನು ಅಂತ ಬಲ ಇಲ್ಲ. ಕಾಣ್ಕ ಮತ್ತು ಎಂಥರ ಒಂದು ಮಾಡಿಸ್ಕಲ್ಲ ಅನ್ಕೊಂಡಷ್ಟೆ. ನಿಮಗೂ ಎಲ್ಲ SLC ಮುಗಿಸ್ದವರಿಗೆಲ್ಲ ಟೆನ್ಷನ್ ಶುರು ಐತೇನೋ ಅಲ್ದ ಎಂತ ಅನ್ಕಂಡೆ. ಮಕ್ಕಳಿಗೆ ಯಾವ್ದು ಇಂಟ್ರೆಸ್ಟ್ ಇತ್ತು ಅದಕ್ಕೆ ಹಾಕಿನಿ. ಓಕೆ, ಮತ್ತು ಸೈನ್ಸೇ ಬೇಕು ಅದು ಇದು ಅನ್ಕಂಡ ಬೇಡ. ಈಗ ಎಲ್ಲದರಲ್ಲೂ ಎಂಥದ್ದು ಅವಕಾಶ ಇರುತ್ತೆ. ಅವ್ರಿಗೆ ಯಾವ್ದು ಇಷ್ಟವೋ ಅದಕ್ಕೆ ಸೇರಿಸೀನಿ. ಸುಮ್ಮನೆ ಕಣಿ ಮರ್ರೆ, ಅವ್ರಿಗೆ ಈಗ ಮಕ್ಕಳದೆಲ್ಲ ಯೋಚನೆ ಇಲ್ಲ, ಮುಂಜಾನೆ ಯೋಚನೆ ಆಯ್ತು. ನಾ ಹೇಳ್ತೆ ಕಣಿ. ಹೌದಲ್ದ, ಮುಂಜಿನ ಕತಿ ಅಂತ ಐತೆ ಹೇಳಿ ಪದ್ದಕ್ಕ ಅಂತ್ರಿ ಕಾಂಬ ಅವನ ಸಾಯಂಕಾಲ ಅಥವಾ ನಾಳೆ ಬೆಳಗ್ಗೆಗೆ ಬತ್ನಕ್ಕಂತ ಅವನು ಕಾಣ್ಲಕ್ಕೆ ನೀವು ಅಷ್ಟೊತ್ತಿಗಕ್ಕ
ನೀವು ಬೈಕಂತ್ರಿ ನಂಗೆ ಗೊತ್ತಿತ್ತ ಮಂಜುಂಗೂ ಬೈಕಂತ್ರಿ ನೀವು. ಆಮಲಂದ ಬಿ ಎಡ್ ರಿಸಲ್ಟ್ ಬಂದಿತ್ತು, ಒಳ್ಳೇದೆಲ್ಲ ಆಯ್ತು. ಹೆಣ್ಣು ಬೇರೆ ಕೆಲ್ಸಕ್ಕೆ ಸೇರತ್ತಕ್ಕಂತ ಸುಮಾರು ದಿನ ಆಯ್ತಲ್ಲ. ಶ್ಯಾಮಲ ನಿಶಿ ಅಂತ ಐತೆ, ನಿಮಗೂ ಗೊತ್ತಿಲ್ಲಲ್ಲ. ಶ್ಯಾಮಲೇ ಈಗ ಬೇರೆ ಕೆಲಸ ಸಿಕ್ಕದು ಶ್ಯಾಮಲ್ನಿಗೆ. ಮಗಳು ಹೋದಾಳ ಮರ್ರೆ. ಮಗಳು ಅಳಿಯ ವಾಪಸ್ ಹೋಯತ್ತ, ಮಗಿನ ಕರ್ಕೊಂಡು ಹೋಯ್ರ. ಇನ್ನೇನು ಬಪ್ಪರ ರಜೆಗೆ ಅವ್ರಿಗೆ ಬಂದು ಹೋದಷ್ಟೇ ಅಲ್ಲ, ಎಂತ ಮಾಡ್ತಾರೋ ಗೊತ್ತಿಲ್ಲ. ಬಂದಿರು ಖುಷಿ ಆಗ್ತಿದ್ದಿತ್ತು. ಎಂತ ಕತೆ ಏನೋ ಗೊತ್ತಿಲ್ಲ. ಸಣ್ಣ ಅಂತ ಮದುವೆ ಮಾಡುದೆ ಮುಂದಿನ ತಿಂಗಳ ಮಳೆ ಬಪ್ಪರೊಳಗೆ ಒಂದು ಮದುವೆ ಮಾಡಿ ಮುಗಿಸು ಅನ್ಕೊಂಡಿತ್ತು. ಹೋಗ ಲಕ್ಷ್ಮಿ ಅಜ್ಜಿ ಬಗ್ಗೆ ಕೇಂದ್ರವ್ರು. ಲಕ್ಷ್ಮಿ ಅಜ್ಜಿ ಹೋಯತ್ ಮಾರ್ರೆ ಒಂದು ಕಿತಾಪತಿ ಅಂದ್ರು ಅಜ್ಜಿ ಮನೆಯೊಳಗೆ. ಯಬ್ಬ ದೇವ್ರೆ, ಅದನ್ನೊಂದು ಕಳಿಸ್ಕರ ಸಾಕಾಯ್ತು ನಮಗೆ. ಇಲ್ಲ ಹೋರಿ ಎಲ್ಲಿ ಹೋತ್ರ ಸುಮ್ಮನೆ ಐಕಣಿ. ಅದು ಯಾರು ಹೇಳೋದು, ಅವ್ರಿಗೆ ಹೋಗ್ಬೇಕು ಮನಸ್ಸಿಲ್ಲ, ಇಲ್ಲೇ ಇರ್ಸ್ಕಣಿ ಅನ್ಕಂಡೆ. ಇಲ್ಲ ಹಾಗಂತ ಇಲ್ಲ, ಅವರು ಹೊರಟ್ಕೊಂಡಿದ್ದೀರ. ನಾವೇ ಹೇಳ್ತೀವಿ ಇನ್ನೊಂದು ಸ್ವಲ್ಪ ದಿನ ಐಕಣಿ ಬೇಜಾರತ್ಲಾಗೆ ಅನ್ಕಂಡೆ. ಹಳಿಯಾರು ಅನ್ಕೊಂಡು ಯಾರು ಮನೇಲಿ ಓಡಾಡ್ತಿದ್ರೆ ಖುಷಿಯೇ ಕಾಣಿ. ಮತ್ತು ನಮ್ಮ ಅತ್ತಿದಂತೂ ಗೊತ್ತಲ್ಲ ನಿಮಗೆ, ಅವರೇ ಒಂದು ಮನೆ ಹಳಿಯಾರಂದ್ರೆ ಅವ್ರೊಂಥರ ಪೆಸಲ್ಲವ್ರು. ಇವ್ರಾರೆ ಒಂಥರ ಮಕ್ಕಳಿಗೆಲ್ಲ ಆಡ್ಸ್ಕೊಂಡು ಕೂತ್ಕಂತ್ರ. ನಾವೇ ಐಕಣಿ ಅಂತ ಹೇಳ್ತೆ. ಈಗ ನಾವು ಬಂದದ ವಿಷಯ ಹೇಳುವುದೇ ಮರ್ತಲ್ಲ. ನಾ ಹೇಳ್ತೆ, ಇಲ್ಲ ನೀನೇ ಕರೂಲೆ. ನೀವೇ ಕರೀನಿ, ಅದಕ್ಕೇನು ಕರಿಯ. ನೀವು ಮನೆ ಯಜಮಾನ್ರ, ನೀವು ಕರೀನಿ. ನೀನು ನಮ್ಮನೆ ಹೆಗ್ಗಡ್ತಿ ಮರೀತಿ, ನಿಂದೆ ಎಲ್ಲ ಕಾರ್ಬಾರ, ನಾನು ಕರುದೆ ಅಂತ ಇತ್ತು. ಅವರೆಲ್ಲ ನಿನ್ನೆ ಅಲ್ದ ಪೊದ್ದಕ್ಕ ಅಂತ ಆಸೆ ಮಾಡೋದು. ನನ್ನ ಎಲ್ಲ ಆಸೆ ಮಾಡ್ತಿರು ಅವ್ರು. ಹಿಂಗಿಂದೆ ಹೊಟ್ಟೆ ತಿಪ್ಪು ಮಾತಾಡೋದು ನಿಮ್ಮ ಸುಬ್ಬಣ್ಣ. ಅದೇ ನಂಗೆ ಆತಿಲ್ಲ ಅಂತ ಹೇಳಿದಿವ್ರೊಟ್ಟಿಗೆ ಆಯ್ಲೆತ್ಲಾಗೆ. ಈಗ ಗಲಾಟೆ ಮಾಡ್ಕೊಂಬೇಡ, ನಾನೇ ಕರಿತೆ. ಎಂತಂದರೆ ಉಮ್ಮಕ್ಕೆ ಬನ್ನಿ ಅಕ್ಕ ಇವತ್ತು. ಜಾಸ್ತಿ ಅಂತ ಮಾಡಲಿಲ್ಲ, ಮಾಮೂಲಿ ಮಾವಿನಕಾಯಿ ಉಪ್ಪಿನಕಾಯಿ. ನಿಮ್ಗೆ ಗೊತ್ತಲ್ಲ, ವರ್ಷ ಓದಿ ನಾವು ಹಾಕಿ ಬಿಡೋದೆ ಮಾವಿನಕಾಯಿ ಉಪ್ಪಿನಕಾಯಿ ಅದೇ. ಮತ್ತೇನು ಅಂಗಡಿದೆಲ್ಲ ಎಂತಿಲ್ಲ. ಹಪ್ಪಳ ಸಂಡಿಗೆ, ಮೆಣಸು, ಬಳಕದ ಮೆಣಸು, ಕಡಿ ಕುಂಬಳಕಾಯಿ ಸಿಪ್ಪಿ ಗೊಜ್ಜು, ಬೀನ್ಸ್ ತಾಳ, ತೊಂಡೆಕಾಯಿ ಮತ್ತು ಗೋಡಂಬಿ ಹಾಕಿ ಪಲ್ಯ. ಇಷ್ಟು ಮಾಡಿದ್ದಷ್ಟೇ, ಜಾಸ್ತಿ ಏನಿಲ್ಲ. ಮತ್ತು ಮಾಮೂಲಿ ಅನ್ನ ಸಾರು, ಅನ್ನ ಮತ್ತು ಗುಂಬಳಕಾಯಿ ಪದಾರ್ಥ, ಪಾಯಸ. ಮತ್ತೆಂತ ಇಲ್ಲ ಮಾರ್ರೆ, ಜಾಸ್ತಿ ಹುಮ್ಸ್ಕೊಂಕೆಲ್ಲ ಹೋಯಿಲ್ಲ. ಸುಲಭದಲ್ಲಿ ಯಾವುದತ್ತ ಅದು ಮಾಡೋದಷ್ಟೇ. ನಮ್ಮನೆ ಶ್ಯಾಮಲ್ ಒಂದು ಅದೆಂತ ಕೋಸುಂಬರಿ, ಅದೆಂಥದ್ದು ಮಾಡ್ತೆ ಅನ್ಕಂಡೆ ಹೆಣ್ಣು ಮಾಡಿತ್ತಷ್ಟೇ. ಲೈಕ್ ಆಯ್ತು ಒಂಥರ, ಅದು ಗಟ್ಟದ ಮೇಲೆ ನರ್ಕೊಂಡಂಗೆ ಅಂತ ಮಾಡಿತ್ತಪ್ಪ. ಅದು ಒಳ್ಳೆ ಟೇಸ್ಟ್ ಐತಿ ತಿಮ್ಕೆ. ಅದೇ ಕಣಿ ಅಷ್ಟೇ. ನೀವು ಒಪ್ಪತ್ತಿ ರಾತ್ರಿ ಅತ್ತಲ್ಲ, ಅದು ಉಳ್ಕಂತಿಲ್ಲ. ಉಳಿದೆಲ್ಲ ಉಳಿತು, ಅದು ಹಸಿ ಅಲ್ದ, ಕೋಸುಂಬರಿ ಉಳಿದಿಲ್ಲ. ಉಳಿದೆಲ್ಲ ಉಳಿತು ಕಣಿ. ಬನ್ನಿ ಅಕ್ಕ, ಮರಿ ಇದೆ ವರ್ಕ್.